ಸುರತ್ಕಲ್ ಸಮೀಪದ ಪಾವಂಗೆ ಬಳಿ ರಸ್ತೆ ಬದಿ ನಿಂತಿದ್ದ ಸ್ಕೂಟರ್ ಸವಾರರಿಗೆ ಇನೋವಾ ಕಾರ್ ಡಿಕ್ಕಿಯಾಗಿ ಇಬ್ಬರು ಸವಾರರು ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ. ಕೋಡಿಕಲ್ ಬಳಿಯ ನಿವಾಸಿಗಳಾದ ಗೋಪಾಲಾಚಾರ್ಯ ಹಾಗೂ ಶ್ರುತಿ ಗಾಯಗೊಂಡವರು. ಮಳೆ ಬಂತು ಎಂದು ಮರದಡಿಯಲ್ಲಿ ಸ್ಕೂಟರ್ ನಿಲ್ಲಿಸಿ ರೈನ್ಕೋಟ್ ಹಾಕಲು ನಿಂತಿದ್ದರು. ಇದೇ ಸಂದರ್ಭ ಉಡುಪಿ ಕಡೆಯಿಂದ ಅತಿ ವೇಗದಲ್ಲಿ ಬಂದ ಇನೋವಾ ಕಾರ್ ನಿಯಂತ್ರಣ ತಪ್ಪಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಶ್ರುತಿಯವರು ಇನೋವಾ ಕಾರ್ನಡಿಯಲ್ಲಿ ಸಿಲುಕಿ ಗಂಭೀರ ಗಾಯಗೊಂಡು ಕೋಮಾ ಸ್ಥಿತಿಗೆ ತಲುಪಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಇದೇ ವೇಳೆ ಅಪಘಾತವನ್ನು ನೋಡಿಕೊಂಡು ಬೈಕ್ ಸವಾರನೊಬ್ಬ ವೇಗವನ್ನು ಕಡಿಮೆ ಮಾಡಿದ್ದರಿಂದ ಜೀಪ್ ಒಂದು ಡಿಕ್ಕಿಯಾಗಿ ಉರುಳಿ ಬಿದ್ದ ಘಟನೆಯು ಇದೇ ಸಂದರ್ಭದಲ್ಲಿ ನಡೆದಿದೆ. ಬೈಕ್ ಸವಾರ ಅಪಾಯದಿಂದ ಸದ್ಯ ಪಾರಾಗಿದ್ದಾನೆ. ಇನೋವಾ ಕಾರ್ ಚಾಲಕ ಮದ್ಯ ಸೇವನೆ ಮಾಡಿ ಕಾರ್ ಚಲಾಯಿಸಿದ್ದಾರೆಯೇ ಎಂಬ ಬಗ್ಗೆ ಇನ್ನಷ್ಟೇ ತನಿಖೆಯಿಂದ ತಿಳಿದು ಬರಬೇಕಿದೆ. ಮಂಗಳೂರು ಉತ್ತರ ಸಂಚಾರಿ ಠಾಣೆಯ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ.